ಉಳ್ಳಾಲ ಹೋಬಳಿ ಮಟ್ಟದ 14 ಮತ್ತು ವರ್ಷ ಆಗಿರುವ ಮೊಹಮ್ಮದ್ ಮುನ್ಸರ್ ಅವರು ಮೊದಲಾಗಿ ಆಗಮಿಸುತ್ತಿರುವಂತಹ ತಂಡ NSP ದೇಳಕಟ್ಟೆ. ಸರ್ ಟ್ರ್ಯಾಕ್ ಆಚೆ ಹೋಗ್ಲಿ ಮಕ್ಕಳು. ಬ್ಯಾಗ್ ಬೆಂಡ್ ಮಾಡಬೇಕು ಸರ್. GHS ಬಬ್ಬುಕಟ್ಟೆ ಗವರ್ಮೆಂಟ್ ಹೈಸ್ಕೂಲ್ ಕೊಣಾಜೆ ಪದವು HBS ಓಡಿಯಾರ್ ಮಸೀದಿ ಬಳಿ GHS ನ್ಯೂ ಪಾರ್ಕ್ ಕಾರ್ಮೆಲ್ ಕೋಟೆಪಾರ್ ಗವರ್ಮೆಂಟ್ ಹೈಸ್ಕೂಲ್ ಕಲ್ಕಟ್ಟ ಸೆಬೆಸ್ಟಿಯನ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪೆರ್ಮನ್ನೂರು ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪೆರ್ಮನ್ನೂರು ಹಜರತ್ ಉಳ್ಳಾಲ ರಾಮಕೃಷ್ಣ ಅರೇಕಳ ಜಾಲೆಟ್ ಕೊಲ್ಯ ಆನಂದಾಶ್ರಮ ಪ್ರೌಢಶಾಲೆ ಕೋಟೆಕಾರ್ ಈ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಸಂಘಟಿಸುವಂತಹ ಶಾಲೆ. ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೊಣಾಜೆ ಮುರಾರ್ಜಿ ವಸತಿ ಶಾಲೆ ದೇವಕಟ್ಟೆ ಗ್ರೀನ್ ವ್ಯೂ ಅಡ್ಕರೆ ಪಡ್ಕು ನಿತ್ಯಾಧಾರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪೆರ್ಮನ್ನೂರು BM ಉಳ್ಳಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಗವರ್ಮೆಂಟ್ ಹೈಸ್ಕೂಲ್ ಉಚ್ಚಿಲ ಸೋಮೇಶ್ವರ ಕೊನೆಯದಾಗಿ ಆಗಮಿಸುತ್ತಿರುವಂತಹ ತಂಡ ಹೋಬಳಿ ಪಂದ್ಯಾಟವನ್ನು ಸಂಘಟಿಸಿರುವ ಆತಿಥೇಯ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸನ್ಮುಲಿಗೆ.
ಸಬ್ಜೆಕ್ಟ್ಸ್ ಅಟೆನ್ಷನ್ ಆರ್ಡರ್. ಜೊತೆಗೆ ಕ್ರಿಯಾಶೀಲತೆಯೂ ಬೇಕು ಎಂಬುದು ಶೈಕ್ಷಣಿಕ ತಜ್ಞರ ಮಾತು. ಶರೀರಮಾತ್ಮಂ ಖಲು ಧರ್ಮ ಸಾಧನಂ ಎಂಬುದೊಂದು ಪುರಾತನ ನುಡಿ. ಬಹಳ ಅರ್ಥಪೂರ್ಣವಾದ ಮಾತು ಇದಾಗಿದೆ. ನಮ್ಮ ದೇಹವು ಆರೋಗ್ಯಪೂರ್ಣ ಸ್ವಾಸ್ಥ್ಯಪೂರ್ಣವಾಗಿರಲು ಕ್ರೀಡೆಗಳು ಮುಖ್ಯವಾದ ಪಾತ್ರ ವಹಿಸ್ತವೆ. ಕ್ರೀಡೆಗಳು ಎಂಬುದು ಸಂಘಟಿತ ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಕ್ರೀಡೆಗಳ ಮಹತ್ವ, ಕ್ರೀಡಾ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರತಿ ಹಂತದಲ್ಲೂ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಲ್ಲಿ ಸ್ಪರ್ಧಾ ಮನೋಭಾವ ಹಾಗೂ ಮುಂದಿನ ಅವರ ಕ್ರೀಡಾ ಜಗತ್ತಿನಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಹಕರಿಸುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೊಳಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ 14 ಮತ್ತು 17ನೇ ವಯೋಮಿತಿಯೊಳಗಿನ ಉಳ್ಳಾಲ ವಲಯದ ಪ್ರೌಢಶಾಲಾ ಕ್ರೀಡಾಕೂಟ 2018-19 ಈ ಯೂನಿವರ್ಸಿಟಿ ಕ್ರೀಡಾಂಗಣದಲ್ಲಿ ನಡೆಯಲಿರುವುದು. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ ಹಾಗೆಯೇ ಎಲ್ಲ ಶಾಲೆಗಳಿಂದ ಇಲ್ಲಿಗೆ ಆಗಮಿಸಿದಂಥ ದೈಹಿಕ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮತ್ತು ಕ್ರೀಡಾಪಟುಗಳಿಗೂ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕೇತರ ಬಂಧುಗಳಿಗೂ, ಹಾಗೆಯೇ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಸರ್ವ ಸದಸ್ಯರಿಗೂ, ಸ್ವಯಂ ಸೇವಕರಿಗೂ ಎಲ್ಲರಿಗೂ ಆತ್ಮೀಯ ನಮನವನ್ನು. ಜ್ಞಾನದ ಜ್ಯೋತಿ ಬಾರಮ್ಮ, ದೇಹವಿದೆ ಗುಡಿ ಮನಸ್ಸು ಕವಾಟ, ಸ್ನೇಹಂ ಭಾವದ ಹೃದಯವೇ ಪೀಠ, ಸ್ನೇಹದಿ ಬೆಳಗಿಸೋ ವಿದ್ಯೆಯ ದೀಪ, ಮೋಹವಳಿಸಿ ತೋರಾತ್ಮ ಸ್ವರೂಪ, ಜ್ಞಾನದ ಜ್ಯೋತಿ ಬಾರಮ್ಮ, ಜ್ಞಾನದ ಜ್ಯೋತಿ ಬಾರಮ್ಮ, ಮಾನವ ಸೇವೆಯ ದೀಕ್ಷೆಯ ನೀಡಿ ತನು ಮನ ಜೀವನ ಪಾವನ ಮಾಡಿ, ಮಾನವತೆಗೆ ನೀಡು ಶುಭೋದಯ, ಜನನಿ ಭಾರತಿ ಭಾಗೀರ್ವಾಣಿ, ಜ್ಞಾನದ ಜ್ಯೋತಿ ಬಾರಮ್ಮ, ಜ್ಞಾನದ ಜ್ಯೋತಿ ಬಾರಮ್ಮ. ಸೋಲು ಅಥವಾ ಗೆಲುವು ಕಟ್ಟಿಟ್ಟ ಬುತ್ತಿ. ಪ್ರಾಮಾಣಿಕತೆಯಿಂದ ಆಡಿದರೆ ಸಿಗುವ ಗೌರವ ಮನ್ನಣೆ ಗೆಲುವಿಗಿಂತ ಮೇಲು. ಚೆನ್ನಾಗಿ ಆಟ ಆಡಿದರು ಎಂಬ ಹೊಗಳಿಕೆಯ ಮುಂದೆ ಈ ಬಹುಮಾನ ಪ್ರಶಸ್ತಿ ಇವೆಲ್ಲ ನಗಣ್ಯ. ನಮ್ಮ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅತಿಥಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಕಿಶೋರ್ ಸಿ.ಕೆ, ಪ್ರಭಾರ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ. ತಮ್ಮ ಕೆಲಸದ ಒತ್ತಡಗಳೆಡೆಯಲ್ಲೂ ನಮ್ಮ ಕಾರ್ಯಕ್ರಮಕ್ಕಾಗಿ ಅಲ್ಪ ಸಮಯವನ್ನು ವ್ಯಯಿಸಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ಇವರಿಗೆ ನಮ್ಮ ಕ್ರೀಡಾಕೂಟಕ್ಕೆ ಆದರಪೂರ್ವಕ ಸ್ವಾಗತ. ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರನ್ನು ನಮ್ಮ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ.
ಸರ್ ತಮಗೂ ಧನ್ಯವಾದಗಳು. ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಾಂತರ ನಡೆಯುತ್ತಿರುವ ಕ್ರೀಡಾಕೂಟಗಳು ಹಲವಾರು ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಹಲವಾರು ಬಾರಿ ಈ ಕ್ರೀಡಾಕೂಟಗಳ ಬಗ್ಗೆ ನಾನು ಅವಲೋಕಿಸಿದ್ದೇನೆ ಮತ್ತು ಅದರ ಬಗ್ಗೆ ಭಾಳಷ್ಟು ಆಲೋಚನೆಗಳನ್ನು ಮಾಡಿದ್ದೇನೆ. ನಾನು ಕೂಡ ಕ್ರೀಡಾ ವಿಭಾಗದಲ್ಲೇ ಕಾರ್ಯನಿರ್ವಹಿಸುವುದರಿಂದ ಕ್ರೀಡಾ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬದಲಾವಣೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಈಗಾಗಲೇ ನಾನು ಹೇಳಿದಾಗೆ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಈ ಕ್ರೀಡಾಕೂಟ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ಕೂಡ ಹಲವಾರು ಬದಲಾವಣೆಗಳನ್ನು ನಾನು ಕಂಡುಕೊಂಡಿದ್ದೇನೆ. ಭಾಳ ಮುಖ್ಯವಾದ ಬದಲಾವಣೆಗಳೆಂದರೆ ಈಗಾಗಲೇ ನಮ್ಮ ದೈಹಿಕ ಶಿಕ್ಷಣ ಮಿತ್ರರು ಶಿಕ್ಷಕರು ಭಾಳಷ್ಟು ತಮ್ಮ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆಗಾಗಿ ದುಡಿತಾ ಇದ್ದಾರೆ. ಅದರ ಜೊತೆಗೆ ಈ ಕ್ರೀಡಾಕೂಟಗಳ ಸಂಘಟನೆಗಳಲ್ಲೂ ಕೂಡ ಹಾಗೆ ಭಾಳಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಕ್ರೀಡಾಪಟುಗಳಿಗೆ ಭಾಗವಹಿಸಲಿಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ಒದಗಿಸ್ತಾ ಇದ್ದಾರೆ. ಭಾಳ ಸಂತೋಷ. ಹಾಗೆ ವಿದ್ಯಾರ್ಥಿಗಳಿಗೆ ಕೂಡ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ಅಂದರೆ ಕ್ರೀಡಾ ಸಮವಸ್ತ್ರದಲ್ಲಿ ಭಾಗವಹಿಸುವುದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಇದು ಒಳ್ಳೆಯ ಬೆಳವಣಿಗೆ. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಂದು ಶೂ ಧರಿಸುವ ಒಂದು ವ್ಯವಸ್ಥೆ ಕೂಡ ನಾವೆಲ್ಲರೂ ಕೂಡ ಶಿಕ್ಷಣ ವಿಭಾಗದಲ್ಲಿರುವವರು ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರುವ ತಾಲೂಕು ಪಂಚಾಯತ್ ಅವರಿಗೂ ಜಿಲ್ಲಾ ಪಂಚಾಯತ್ ಅವರು ಅಥವಾ MLAಗಳಾಗಿರ್ಬೋದು MP ಗಳಾಗಿರ್ಬೋದು ಅಥವಾ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಾಗಿರ್ಬೋದು ನಾವುಗಳೆಲ್ಲರೂ ಕೂಡ ಇದರ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ಒಳ್ಳೆಯ ಸಮವಸ್ತ್ರವನ್ನು ಒದಗಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಲು ಸಾಧ್ಯ ಆಗ್ತದೆ ಅಂತ ನಾನು ಈ ಸಮಾರಂಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನನ್ನ ಕ್ರೀಡಾ ಮಿತ್ರರಿಗೂ ಕೂಡ ನಾನು ಒಂದು ಸಣ್ಣ ಸೂಚನೆಯನ್ನು ಕೂಡ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನೀವೊಂದು ಪ್ರೊಫೆಷನಲ್ ಟಚ್ ನೀಡ್ತಾ ಇದ್ದೀರಿ ಈ ಕ್ರೀಡಾ ಕಾರ್ಯಕ್ರಮಗಳಿಗೆ. ಇನ್ನೂ ಹೆಚ್ಚಿನ ಒಂದು ಪ್ರೊಫೆಷನಲ್ ಟಚ್ ನೀಡಿ ಕ್ರೀಡೆಗಳಿಗೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಜ್ಯೋತಿಯ ಆಗಮನ. ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಾದಂಥ ನೈಷಾ, ಲಾವಣ್ಯ, ಸಾತ್ವಿ, ಊರ್ವಿ, ಜ್ಯೋತಿ ಇವರು ಕ್ರೀಡಾ ಜ್ಯೋತಿಯ ಆಗಮನದೊಂದಿಗೆ ಆಗಮಿಸಲಿದ್ದಾರೆ. ಮಕ್ಕಳ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಈ ಕ್ರೀಡಾ ಜ್ಯೋತಿಯಾಗಿದ್ದಾರೆ ಸನ್ಮಾನ್ಯ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ರವಿಶಂಕರ್ ಅವರು. (2018-19) ಸಾಲಿನ ಮಂಗಳೂರು ದಕ್ಷಿಣ ವಲಯದ ಕ್ರೀಡಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ವಿವಿಧ ಕ್ರೀಡಾ ಸ್ಪರ್ಧೆಗಳ ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ಸಂಸ್ಥೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಕ್ರೀಡೆಗಳ ಸ್ಪರ್ಧೆ ಉತ್ತಮ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಥ್ಯಾಂಕ್ ಯು. ಕ್ಲಾಪ್ಸ್ ಗೋ. ನಮ್ಮ ಜಿಲ್ಲೆಗೆ ಹೆಸರುಗೊಡುವಂಥ ಒಂದು ಕ್ಷೇತ್ರ ಅದು ಮಂಗಳೂರು ದಕ್ಷಿಣ ವಲಯ. ಖಂಡಿತವಾಗಿ ನಮ್ಮ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಕರನ್ನು ಎಷ್ಟು ಕೊಂಡಾಡಿದರೂ ಸಾಕಾಗಲಿಕ್ಕಿಲ್ಲ. ಎಲ್ಲ ಪಂದ್ಯಗಳಲ್ಲಿ ಜಾತಿ ಮತ ಭೇದವನ್ನು ಮರೆತು ಮಕ್ಕಳಿಗಾಗಿ ತನ್ನ ಸಮಯ ಆರೋಗ್ಯ ಎಲ್ಲವನ್ನು ಮೀಸಲಿಟ್ಟು ಆ ಒಂದು ಯಶಸ್ಸಿನ ರೂವಾರಿಗಳು ನಮ್ಮ
ದೈಹಿಕ ಶಿಕ್ಷಕರು. ಖಂಡಿತವಾಗಿ ದೈಹಿಕ ಶಿಕ್ಷಕರು ಈ ದೇಶದ ಸಂಪತ್ತಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಮಕ್ಕಳಿಗೆ ಭಾಳಷ್ಟು ಶಕ್ತಿ ಕೊಡುವಂಥ ಒಂದು ಅಧ್ಯಾಪಕರು ಅದು ದೈಹಿಕ ಶಿಕ್ಷಕರು. ಹಾಗಾಗಿ ಅವರನ್ನು ಎಷ್ಟು ಅಭಿನಂದಿಸಲು ಸಾಕಾಗಲಿಕ್ಕಿಲ್ಲ. ಇವತ್ತು ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಖಂಡಿತವಾಗಿ ನಾನು ಒಂದು 15 ವರ್ಷ ಆಯಿತು ಕ್ರೀಡಾಕೂಟದಲ್ಲಿ, ಕ್ರೀಡಾಭಿಮಾನಿ ಅಲ್ಲ ನಾನು, ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖಂಡಿತವಾಗಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಈ ಕ್ರೀಡಾಕೂಟ ಭಾಳಷ್ಟು ಸಂತೋಷವಾಗಿದೆ. ಅಚ್ಚುಕಟ್ಟಾಗಿ ಎಲ್ಲ ವಿಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಮ್ಮ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಟ್ರಸ್ಟಿಗಳಿಗೂ, ಅಧ್ಯಾಪಕರಿಗೂ, ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಭಗವತಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣದಲ್ಲಿ, ಬ್ಯಾಂಕಿಂಗ್ನಲ್ಲಿ, ಹಲವಾರು ಆರೋಗ್ಯದಲ್ಲಿ ನಮ್ಮ ಭಗವತಿ ನಮ್ಮ ಈ ಜಿಲ್ಲೆಯಲ್ಲಿ ಆ ಕುಟುಂಬ ಭಾಳಷ್ಟು ಅಚ್ಚುಕಟ್ಟಾಗಿ ಯಾವ ಜಾತಿ ಮತ ಭೇದವನ್ನು ಮರೆತು ಭಗವತಿ ಕುಟುಂಬ ಇವತ್ತು ನಮ್ಮ ಜಿಲ್ಲೆಗೆ ಹೆಸರಾಂತ ಬ್ಯಾಂಕ್ಗಳನ್ನು ಕೊಟ್ಟು, ವಿದ್ಯಾಲಯವನ್ನು ಕೊಟ್ಟು ಖಂಡಿತ ಯಶಸ್ಸಿನ ರೂವಾರಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಭಗವತಿಯ ಅಧ್ಯಾಪಕರು, ಆ ವಿದ್ಯಾರ್ಥಿಗಳು ತನ್ನ ಮನೆಯ ಸ್ವಂತ ಕಾರ್ಯಕ್ರಮದ ಅನ್ನು ಭಾವಿಸಿ ಇವತ್ತು ನಿಮ್ಮ ಉಡುಪುಗಳು, ಈ ಮಕ್ಕಳು ಕೊಡುವಂಥ ಹೂಗಳು ಖಂಡಿತವಾಗಿ ಅದು ಯಾವತ್ತೂ ಮರೆಯುವಂಥ ದೃಶ್ಯ ಅಲ್ಲ. ಈ ಕಾರ್ಯಕ್ರಮ ಸರ್ಕಾರಿ ಅಥವಾ ಅನುದಾನಿತ ಕಾರ್ಯಕ್ರಮ ಜೊತೆಯಲ್ಲಿ ಮಾಡುವುದಾದರೂ ಸ್ವಂತ ಮನೆಯ ಕಾರ್ಯಕ್ರಮವಾಗಿ ಮಾಡಿದಿರಿ. ಅದಕ್ಕಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಕ್ರೀಡೆ ನಿಮ್ಮ ವೈಯಕ್ತಿಕ ಜೀವನದ ಜೊತೆಗೆ ಸಾಮಾಜಿಕ ಕೌಟುಂಬಿಕ ಜೀವನಕ್ಕೆ ಕೂಡ ಮುಂದಿನ ಜೀವನದಲ್ಲಿ ಉಜ್ವಲವಾದಂಥ ಭವಿಷ್ಯವನ್ನು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತೇನೆಲ್ಲ ಸಾಧನೆ ಮಾಡಿದ್ದಾರೆ, ಆದರೆ ಹೆಚ್ಚಿನ ನೀವು ಸಮೀಕ್ಷೆಯನ್ನು ಸರ್ವೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯಲ್ಲಿ ಯಾರು ಸಾಧಕರಾಗಿರ್ತಾರೆ ಅಥವಾ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವರಲ್ಲಿ ಬಹಳಷ್ಟು ಕಾನ್ಫಿಡೆನ್ಸ್, ಅವರಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಇಂತಹ ಈಗಾಗಲೇ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹೇಳಿದರು, ನಾವೆಲ್ಲ ಭಾಗ್ಯವಂತರು, ನಮ್ಮ ದಕ್ಷಿಣ ವಲಯದ ಎಲ್ಲ ದೈಹಿಕ ಶಿಕ್ಷಕರು ಬಹುಶಃ ಇಂಥ ಒಂದು ಸಂಘಟನಾತ್ಮಕ ಶಕ್ತಿಯೊಂದಿಗೆ ಇಡೀ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲೆಯಲ್ಲಿ ಪ್ರಖ್ಯಾತಿಯನ್ನು ಪಡೆಯುವಂಥ ತಂಡ ನಮ್ಮ ಜೊತೆ ಇವತ್ತು ರಾತ್ರಿ ಹಗಲೆನ್ನದೇ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ. ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ ಇಂಥ ಶಿಕ್ಷಕರು ನಮಗೆ ಎಂದೆಂದೂ ಸಹಾಯಕವಾಗಿ ಮತ್ತು ಮಾರ್ಗದರ್ಶಕರಾಗಿರಲಿ ಅಂತ ಹೇಳ್ತಾ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ವಲಯದ ದೈಹಿಕ ಶಿಕ್ಷಕರ ವೃಂದದ ವತಿಯಿಂದ ಅವರ ಸಹಯೋಗದೊಂದಿಗೆ ಒಳ್ಳೆಯ ಕ್ರೀಡಾಕೂಟವನ್ನು ಇವತ್ತು ಏರ್ಪಡಿಸಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ಶಾಲೆಯ ಕ್ರೀಡಾಳುಗಳಿಗೆ ಶುಭಾಶಯವನ್ನು ಕೋರಿ, ಸೋಲು ಗೇಲೆಂಬುದನ್ನು ಲೆಕ್ಕಿಸದೆ ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಮುಂದೊಂದು ದಿನ ನಾವು ಗೆಲ್ಲುತ್ತೇವೆ ಎಂಬ ಭರವಸೆ ನೆಟ್ಟುಕೊಂಡು ಈ ಕ್ರೀಡೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಬರುವಾಗೆ ತಾವೆಲ್ಲರೂ ಪ್ರಯತ್ನಪಟ್ಟು ತಮಗೆಲ್ಲರಿಗೂ ಶುಭಾಶಯವನ್ನು. ಮೊದಲನೇದಾಗಿ ತಮಗೆ ಈ ಕ್ರೀಡಾಕೂಟಕ್ಕೆ ಒಂದು ಶುಭವನ್ನು ಕೋರುತ್ತಾ ತಾವೆಲ್ಲರೂ ಕ್ರೀಡಾ ನಿಯಮಕ್ಕೆ ಬದ್ಧರಾಗಿ ಕ್ರೀಡಾ ಸ್ಫೂರ್ತಿಯಿಂದ ಒಂದು ಮನೋಭಾವವನ್ನು ಬೆಳೆಸಿಕೊಂಡು ಇವತ್ತು ಈ ಒಂದು ಏನು ತಮ್ಮ ಶಾಲೆಯ ಪರವಾಗಿ ಭಾಗವಹಿಸಿದಿರಿ. ತಮಗೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಉಜ್ವಲವಾಗಲಿ ಎಂದು ಹಾರೈಸಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಮಗದೊಮ್ಮೆ ತಮಗೆ ಶುಭಾಶಯ. ಸದಾ ಲವಲವಿಕೆಯಿಂದಿರುವ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ಶೌಕತ್ ಅಲಿ, ಕೋಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಇಂದು ಉಪಸ್ಥಿತರಿರುವಂತಹ ಅತಿಥಿಗಳಾದಂತಹ ಶ್ರೀ ಮೊಹಮ್ಮದ್ ಮೋನು, ತಾಲೂಕ್ ಪಂಚಾಯತ್ ಸದಸ್ಯರು, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀ ರವಿಶಂಕರ್, ತಾಲೂಕ್ ಪಂಚಾಯತ್ ಸದಸ್ಯರು, ಶ್ರೀಮತಿ ಪದ್ಮಾವತಿ, ತಾಲೂಕ್ ಪಂಚಾಯತ್ ಸದಸ್ಯರು ಕೋಣಾಜೆ, ಇವರಿಗೆ ಹಾರ್ದಿಕ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ.